ನಮಸ್ಕಾರ ಪ್ರಿಯರೇ. ಮಾನ್ಯ DVGಯವರ ಮಂಕುತಿಮ್ಮನ ಕಗ್ಗ. ದಿನಕ್ಕೊಂದು ಕಗ್ಗದೊಂದಿಗೆ ನಾನು ಕರುಣಾಕರ ಬೆಳಕೂರು. ಮಿತ ನಿನ್ನ ಗುಣಶಕ್ತಿ, ಮಿತ ನಿನ್ನ ಕರ್ತವ್ಯ, ಮಿತ ಅತಿಗಳ ಅಂತರವ ಕಾಣುವುದೇ ಕಡಿದು, ಹಿತ ಎನಿಸಿದು ಅನಿತು ಎಸಗು, ದೈವಕ್ಕೆ ಉಳಿದುದನ್ನು ಬಿಡು, ಕೃತಿ ಇರಲಿ ದೈವಕಂ ಮಂಕುತಿಮ್ಮ. DVGಯವರು ತಮ್ಮ ಅನುಭವದ ಅಗಾಧತೆಯಲ್ಲಿ ಈ ಕಗ್ಗವನ್ನು ಅರ್ಪಣೆ ಮಾಡಿರುವುದನ್ನು ನಾವು ಕಾಣಬಹುದು. ಲೋಕದಲ್ಲಿ ನಾವು ಎಲ್ಲದನ್ನು ಗೆಲ್ಲುತ್ತೇವೆ ಎಂಬ ಅಹಂಗಾರಿಕೆ ನಮ್ಮಲ್ಲಿದೆ. ಆದರೆ ಅದು ಸುಳ್ಳು, ಸಾಧ್ಯವಿಲ್ಲ. ಅದು ಭ್ರಮೆ ಅಷ್ಟೇ. ವಾಸ್ತವವೇ ಬೇರೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಅನುಭವಕ್ಕೆ ಬಂದಿರುವ ಸತ್ಯವದು. ಮನುಷ್ಯ ಎಷ್ಟೇ ಹೋರಾಟ ಮಾಡಿದರೂ ಪ್ರಕೃತಿಯ ಮುಂದೆ ನಾವು ಹಾವು ಏಣಿಯ ಆಟದಷ್ಟೇ. ಹಾಗಾಗಿ ಈ ಕಗ್ಗದ ಮೂಲಕ ಕವಿ ನಿನ್ನ ಶಕುತಿ ಕಾರ್ಯದಕ್ಷತೆಗೆ ಒಂದು ಮಿತಿ ಇದೆ. ಆ ಮಿತಿಯ ಒಳಗಡೆ, ಅಂದರೆ ನಿನಗೆ ತಿಳಿದಿರುವ ಒಳಜ್ಞಾನ ಅಂತರಂಗದ ಮೂಲಕ ನಿನ್ನ ಕಾರ್ಯಭಾರವನ್ನು ಕರ್ಮವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಿಭಾಯಿಸಬೇಕು. ಅಷ್ಟೇ ಅಲ್ಲ, ಕಷ್ಟವಾದರೂ ಇಷ್ಟಪಟ್ಟು ಮಾಡು. ಆದರೆ ಇಲ್ಲಿ ನಮ್ಮ ವ್ಯಾಪ್ತಿ ಮಿತಿಗಳನ್ನು ಕಾರ್ಯ ಕ್ಷಮತೆಯನ್ನು ತಿಳಿಯುವುದು ಬಲು ಕಷ್ಟವಾದ ಕೆಲಸ ನಮಗೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗಿಂತ ಭಿನ್ನವಾಗಿ ಕರ್ತವ್ಯವನ್ನು ನಿಭಾಯಿಸಬೇಕು. ನಾವು ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಗಳಿಗೆ ನೋಡುವುದು, ಭಗವಂತನ ನಾಮಸ್ಮರಣೆ ಮಾಡುವುದು, ಪೂಜೆ ಪುರಸ್ಕಾರಗಳ ಮೂಲಕ ಯಾವುದೋ ಕೆಲಸವನ್ನು ನಿರ್ವಿಘ್ನವಾಗಿ ಅದು ನಡೆಯಲಿ ಎಂದು ಹೇಳುತ್ತಾ ನಾವು ಕಾರ್ಯಕ್ಕೆ ಇಳಿಯುತ್ತೇವೆ. ನಿನ್ನ ಮನಕ್ಕೆ ಹಿತವೆನಿಸಿದ್ದು ನೀನು ಪರಿಪೂರ್ಣವಾಗಿ ಸಮರ್ಪಣಾ ಭಾವ, ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಷ್ಟ. ಇದು ನಾವು ನೋಡ್ತಾ ಇದ್ದೇವೆ. ಈ ಜಗತ್ತಿನ ಒಳಗಡೆ ಕರ್ಮಾದಿಗಳನ್ನು ಮಾಡುವ ಮಂದಿಯನ್ನು ಕಂಡಾಗ ಬಹಳ ಬೇಸರ ಆಗ್ತದೆ. ಅಂದರೆ ಸಮರ್ಪಣಾ ಭಾವ, ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹದ್ದು, ಇದು ಬಹಳ ಅನಿವಾರ್ಯತೆ ಇದೆ. ಈ ಜಗತ್ತಿನಲ್ಲಿ ಭಗವಂತ ಇದ್ದಾನೆ ಅಥವಾ ಇಲ್ಲ ಎಂಬ ದ್ವಂದ್ವಗಳ ನಡುವೆ ಬದುಕು ಸಾಗುತ್ತಿರಬೇಕಾದ್ರೆ ಮತ್ತೆ ನಿನ್ನ ಮಿತಿಯನ್ನು ಮೀರಿದ ಕೆಲಸವನ್ನು ಕೈಯಲ್ಲಿ ಸಾಧ್ಯವಾಗದು ಎಂಬ ಅರಿವು ಮೂಡಿದಾಗ ಆ ಭಗವಂತನಿಗೆ, ಆ ದೈವಕ್ಕೆ ಸಮರ್ಪಿಸಿಬಿಡು. ಜೀವಹಿತವೆಂದರೆ ಲೌಕಿಕ ಪ್ರಪಂಚದಲ್ಲಿ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಆಚಾರ ವಿಚಾರಗಳನ್ನು ಕೆಡಿಸಿಕೊಳ್ಳದೆ ಸುಖದ ಅನ್ವೇಷಣೆಯಲ್ಲಿ ಸದ್ಗತಿಯನ್ನು ನಾವು ಮರೆಯಬಾರದು. ಸದಾ ಪ್ರಯತ್ನಶೀಲರಾಗಿ ಮುಂದುವರಿದು ಸಾಧ್ಯವಾದಷ್ಟು ಮಟ್ಟಿಗೆ, ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಪಾಡಿಗೆ ನಾವು ಮಾಡಬೇಕು. ಇನ್ನು ಸಾಧ್ಯ ಇಲ್ಲ ಅಂತ ಎಂಬ ಭಾವ ನಮ್ಮಲ್ಲಿ ಬರ್ತದಲ್ವ, ಆ ಅನುಭವ ಬರ್ತದಲ್ವ, ಆ ಅನುಭವ ಬಂದಾಗ ಅದು ಭಗವಂತನಿಗೆ, ದೈವಕ್ಕೆ ಅಂತ ಬಿಟ್ಟು ಬಿಡು ಎನ್ನುವಂಥ ತತ್ವವನ್ನು ಅನುಸರಿಸಬೇಕು ಅನ್ನೋದನ್ನು DVGಯವರು ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ಕಟ್ಟಿಕೊಡುವುದನ್ನು ನಾವಿಲ್ಲಿ ಕಾಣಬಹುದು. ಬಂಧುಗಳೇ, ನಾವು ಮಾಡುವ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ದಿಷ್ಟ ಸಮಯದ ಒಳಗೆ ಉತ್ಕೃಷ್ಟವಾಗಿ ಮಾಡಿ ಉಳಿದುದನ್ನು ನಾವು ನಂಬಿರುವ ಧರ್ಮ ಸಮನ್ವಯದ ದೈವಕ್ಕೆ ಇರಲಿ. ಅದು ಯಾವ ಕೆಲಸವೇ ಇರಲಿ, ಆ ಭಗವಂತ ನೋಡಿಕೊಳ್ತಾನೆ, ಅವನು ಮಾಡ್ತಾನೆ. ನಮ್ಮಿಂದ ಸಾಧ್ಯವಾಗದೇ ಇರುವಂಥ ಕಾರ್ಯವನ್ನು ಆತ ಮಾಡ್ತಾನೆ, ಅವನಿಗೆ ಬಿಟ್ಟು ಬಿಡುವ ನಾವು. ಹೀಗಾಗಿ ನಮ್ಮ ಕೆಲಸದಲ್ಲಿ ಹಿತಮಿತವಾಗಿದ್ದಾಗ ದೈವಕ್ಕೆ ಪ್ರೇರಣೆಯಾಗಿ ಭಗವಂತನಿಗೆ ಅದು ಸಮರ್ಪಣೆ ಆಗ್ತದೆ ಅನ್ನುವ ಮೂಲಕ ನಮ್ಮ ಬದುಕನ್ನು ಇನ್ನಷ್ಟು ಸುಂದರವಾಗಿಸೋಣ ಅನ್ನುತ್ತಾ ಇನ್ನೊಂದು ಕಗ್ಗದೊಂದಿಗೆ ನಾನು ನಾಳೆಯ ಸಂಚಿಕೆಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಎಲ್ಲಾದರೂ ಇರಿ, ನೀವು ಆರೋಗ್ಯಕರವಾಗಿರಿ. ಎಲ್ರಿಗೂ ಶುಭ ದಿನ.